ಯಾವತ್ತಾದರೂ ಇಷ್ಟೊಂದು ರುಚಿಯಾಗಿರುವಂತಹ ಮತ್ತು ಇಷ್ಟೊಂದು ಸುಲಭವಾಗಿರುವಂತಹ ವಿಭಿನ್ನವಾಗಿರುವಂತಹ ಹಾಲಿನ ಹೋಳಿಗೆಯನ್ನು ಮಾಡಿದ್ದೀರಾ? ಒಂದ್ಸರಿ ಈ ರೆಸಿಪಿನ ನೋಡಿ ಖಂಡಿತವಾಗ್ಲೂ ಟ್ರೈ ಮಾಡಿ. ನಮಸ್ಕಾರ ಎಲ್ರಿಗೂ, ಹೇಗಿದ್ರಲ್ಲ? ನಾರ್ಮಲ್ ಆಗಿ ನೀವೆಲ್ಲರೂ ಹೋಳಿಗೆನ ತಿಂದಿರ್ತೀರ, ಬಟ್ ಯಾವತ್ತಾದರೂ ಹಾಲಿನ ಹೋಳಿಗೆಯನ್ನು ತಿಂದಿದ್ದೀರಾ? ಇವತ್ತೊಂದು ಡಿಫ್ರೆಂಟ್ ಆಗಿರುವಂಥ ತುಂಬಾ ಅದ್ಭುತವಾಗಿರುವಂಥ ರೆಸಿಪಿಯನ್ನು ಶೇರ್ ಮಾಡ್ತಾ ಇದ್ದೇನೆ. ಹಾಲಿನ ಹೋಳಿಗೆ ಅಂತಂದ್ಬಿಟ್ಟು ಎಷ್ಟು ರುಚಿಯಾಗಿರುತ್ತೆ ಅಂತಂದರೆ ನೀವು ಕನಸಲ್ಲೂ ನೆನೆಸಿರಲ್ಲ, ಅಷ್ಟು ಚೆನ್ನಾಗಿರುತ್ತೆ ಈ ರೆಸಿಪಿ. ನಾನು ಒಂದು 2-3 ಸರಿ ಟ್ರೈ ಮಾಡಿದ್ದೇನೆ. ನಾನು ತುಂಬ ಸರಿ ಏನು ನಾನು ಮಾಡಿಲ್ಲ, ಬಟ್ ಒಂದು ಯೂಟ್ಯೂಬ್ ಚಾನಲ್ನ ರೆಫರ್ ಮಾಡಿಕೊಂಡೆ ನಾನು ಮಾಡಿದ್ದು. ತುಂಬ ಅಂತಂದರೆ ತುಂಬಾ ಚೆನ್ನಾಗಿ ಬಂದಿತ್ತು. ಒಂದು ಸರಿ ಮಾಡಿ ಆದ ನಂತರ ಇನ್ನೊಂದು 2-3 ಸರಿ ನಾನು ಮಾಡಿದೆ. ತುಂಬ ಅಂತಂದರೆ ತುಂಬ ಚೆನ್ನಾಗಿರುತ್ತೆ. ಒಂದು ಸರಿ ಟ್ರೈ ಮಾಡಿ, ಖಂಡಿತವಾಗ್ಲೂ ನಿಮಗೆ ಈ ರೆಸಿಪಿ ತುಂಬ ಇಷ್ಟ ಆಗುತ್ತೆ. ವಿಡಿಯೋದ ಬಗ್ಗೆ ಫೀಡ್ಬ್ಯಾಕನ್ನು ಕೊಡಲಿಕ್ಕೆ ಕೂಡ ಮರಿಬೇಡಿ. ಹಾಗೆಯೇ ಫಸ್ಟ್ ಟೈಮ್ ನೀವು ನಮ್ಮ ಚಾನಲ್ನ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ, ಯಾಕಂತಂದರೆ ನಾವು ನೆಕ್ಸ್ಟ್ ಹಾಕುವಂಥ ವಿಡಿಯೋಗಳನ್ನು ಕೂಡ ನೀವು ಮಿಸ್ ಮಾಡದೆ ನೋಡ್ಕೋಬೋದು. ಥ್ಯಾಂಕ್ಸ್ ಎಲ್ರಿಗೂ. ಈ ಹಾಲಿನ ಹೋಳಿಗೆ ಮಾಡಲಿಕ್ಕೆ ನಾನು ಗೋಧಿ ಹಿಟ್ಟನ್ನು ಯೂಸ್ ಮಾಡ್ತಾ ಇದ್ದೇನೆ. ಒಂದು ಮಿಕ್ಸಿಂಗ್ ಬೌಲ್ ತಗೊಂಡು 2 ಕಪ್ಪಷ್ಟು ಗೋಧಿ ಹಿಟ್ಟನ್ನು ಇದಕ್ಕೆ ಹಾಕೊತಾ ಇದ್ದೇನೆ. ಈಗ ಇದಕ್ಕೆ ಒಂದು 1/4 ಕಪ್ಪಷ್ಟು ನಾವು ರವೆಯನ್ನು ಹಾಕೋಬೇಕಾಗುತ್ತೆ. ರವೆ ಯಾವುದಾದ್ರೂ ಓಕೆ. 1/4 ಟೇಬಲ್ ಸ್ಪೂನಷ್ಟು ಉಪ್ಪು, 1/4 ಟೇಬಲ್ ಸ್ಪೂನು ಬೇಡ, ಸ್ವಲ್ಪ ಹಾಕೊಳ್ಳಿ. ಚಿಟಿಕೆಯಷ್ಟು ಅರಿಶಿನ ಪುಡಿ, ಕಲರ್ ಚೆನ್ನಾಗಿ ಬರುತ್ತೆ. 1 ಟೇಬಲ್ ಸ್ಪೂನಷ್ಟು ತುಪ್ಪ, ಫ್ಲೇವರ್ ಚೆನ್ನಾಗಿ ಬರುತ್ತೆ. ಮೊದಲು ಒಂದ್ಸರಿ ಇದೆಲ್ಲದನ್ನು ನೀಟಾಗಿ ಕೈಯಿಂದ ಮಿಕ್ಸ್ ಮಾಡ್ಕೊಳ್ಳೋಣ. ಒಂದ್ಸರಿ ಎಲ್ಲ ಮಿಕ್ಸ್ ಮಾಡ್ಕೊಂಡಾದ ನಂತರ ಇವಾಗ ನಾವು ನೀರನ್ನು ಹಾಕೊಂಡು ಕಲಿಸ್ಕೋಬೋದು. ಈಗ ನಾವು ಸ್ವಲ್ಪನೇ ನೀರನ್ನು ಹಾಕೊಂಡು ಕಲಿಸ್ಕೋಬೇಕು. ನೆನ್ಪಿಟ್ಕೊಳ್ಳಿ, ನೀರು ಯಾವುದೇ ಕಾರಣಕ್ಕೆ ಜಾಸ್ತಿ ಹಾಕೋಬೇಡಿ. ಪೂರಿ ಹಿಟ್ಟಿದೆಯಲ್ವಾ, ಆ ಹದಕ್ಕೆ ನಾವು ಕಲಿಸ್ಕೋಬೇಕು. ನೋಡಿ, ಈ ಹದಕ್ಕೆ ಹಿಟ್ಟನ್ನು ಕಲಿಸ್ಕೋಬೇಕು. ನಾವು ಎಣ್ಣೆ ಏನು ಹಾಕೊಳ್ಳೋದು ಬೇಡ, ಯಾಕಂತಂದರೆ ತುಪ್ಪ ಹಾಕೊಂಡಿದ್ವಲ್ವ ಸಾಕು. ಮತ್ತು ಈ ಹಿಟ್ಟು ಏನು ಅಂತಂದರೆ ತುಂಬ ಮೆತ್ತಗಾಗಬಾರ್ದು. ಇದು ಪರ್ಫೆಕ್ಟ್ ಆಗಿದೆ. ಇದನ್ನು ನಾವಿವಾಗ ಒಂದು ಅರ್ಧ ಗಂಟೆ ನೆನೆಯಲಿಕ್ಕೆ ಬಿಟ್ಬಿಡೋಣ. ಇವಾಗ ನಾವೊಂದು ಹಾಲನ್ನು ರೆಡಿ ಮಾಡ್ಕೋಬೇಕಾಗುತ್ತೆ. ಇದಕ್ಕೆ ಒಂದು ಪಾತ್ರೆನ ತಗೊಳ್ಳಿ. ನೋಡಿ, ಒಂದು ಸ್ವಲ್ಪ ಗೋಡಂಬಿ, ಒಂದು 8-10 ಬಾದಾಮಿ, ಇದನ್ನು ಹಾಕ್ಕೊಂಡು ಒಂದು ಸ್ವಲ್ಪ ಹುರಿದ್ಕೊಳ್ಳೋಣ. ಸ್ವಲ್ಪ ಇದು ರೋಸ್ಟ್ ಆಗಬೇಕು, ತುಂಬ ಅಲ್ಲ. ನೋಡಿ, ಇಷ್ಟ ಆಗಿರೋದು ಸಾಕು. ಇವಾಗ ಇದನ್ನ ಒಂದು ಮಿಕ್ಸಿಗೆ ಹಾಕಿ ಒಂದು ಸ್ವಲ್ಪ ನಾವು ಪುಡಿ ಮಾಡ್ಕೋಬೇಕಾಗುತ್ತೆ. ನೋಡಿ, ಈ ಥರ ಪುಡಿ ಆದರೆ ಸಾಕು. ಈಗ ನಾವಿದಕ್ಕೆ ಒಂದು ಅರ್ಧ ಕಪ್ಪಷ್ಟು ಕಾಯಿ ತುರಿ ಕೂಡ ಹಾಕ್ಕೊಂಡು ಗ್ರೈಂಡ್ ಮಾಡ್ಕೋಬೇಕಾಗುತ್ತೆ. ಇದೆಲ್ಲ ಯಾಕೆ ಹಾಕೋದು ಅಂತಂತಂದರೆ ಹಾಲು ತುಂಬ ರುಚಿಯಾಗಿ ಬರುತ್ತೆ. ಇದಕ್ಕೆ ಬೇಕಾದರೆ ಕೆಲವರು ಗಸಗಸೆ ಬೀಜ ಬರುತ್ತಲ್ವ, ಅದನ್ನು ಕೂಡ ಹುರಿದ್ಕೊಂಡು ಹಾಕೊತಾರೆ. ನಿಮ್ಮ ಮನೇಲಿದ್ದರೆ ಗಸಗಸೆ ಬೀಜ ಕೂಡ ಹುರಿದ್ಕೊಂಡು ಹಾಕೋಬೋದು, 1-2 ಟೇಬಲ್ ಸ್ಪೂನಷ್ಟು. ಇವಾಗ ಇದನ್ನು ಕೂಡ ರುಬ್ಕೊಳ್ಳೋಣ. ನೋಡಿ, ಇದು ರೆಡಿಯಾಗಿದೆ. ಈಗ ಒಂದು ಪಾತ್ರೆಯನ್ನು ತಗೊಂಡು ಅದಕ್ಕೊಂದು ಅರ್ಧ ಲೋಟದಷ್ಟು ನೀರನ್ನು ಹಾಕೊತಾ ಇದ್ದೇನೆ, ತಣ್ಣೀರು. 1/4 ಕಪ್ಪಷ್ಟು ಹಾಲಿನ ಪುಡಿಯನ್ನು ಹಾಕೊತಾ ಇದ್ದೇನೆ. ಹಾಲಿನ ಪುಡಿನ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಯಾಕೆ ತಣ್ಣೀರಲ್ಲಿ ಹಾಕಬೇಕು ಅಂತಂದರೆ, ಇಲ್ಲದಿದ್ದರೆ ಅದು ಗಂಟು ಆಗುತ್ತೆ. ಹಾಲಿನ ಪುಡಿ ಇಲ್ಲದಿದ್ದರೆ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಅಕ್ಕಿ ಪುಡಿಯನ್ನು ಹಾಕೋಬೋದು. ಇದು ಯಾಕಂತಂದರೆ ಹಾಲಿದೆಯಲ್ವ, ಅದು ದಪ್ಪ ಬರಲಿಕ್ಕೆ ನಾವು ಮಾಡ್ಕೊಳ್ಳುವಂಥದ್ದು. ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಈಗ ಇದಕ್ಕೆ ನಾವು ರೆಡಿ ಮಾಡಿಟ್ಕೊಂಡಿರುವಂಥದ್ದು ಪುಡಿ ಇದೆಯಲ್ವ, ಈ ಗೋಡಂಬಿ ಮತ್ತು ಕಾಯಿ ತುರಿದು ಇದನ್ನ ಹಾಕೋಬೇಕು. ಇದನ್ನು ಕೂಡ ಅಷ್ಟೇ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಂಡ್ಬಿಡಿ. ಇದಕ್ಕೆ ಪುಡಿ ಮಾಡಿಟ್ಟಿರುವಂಥ ಏಲಕ್ಕಿ ಕೂಡ ಹಾಕೊತಾ ಇದ್ದೇನೆ. ಒಂದು 4-5 ಏಲಕ್ಕಿನ ಚೆನ್ನಾಗಿ ಗುದ್ಕೊಂಡು ಇಟ್ಕೊಂಡಿದ್ದೆ. ಈಗ ಇದಕ್ಕೆ ನಾನೊಂದು ಅರ್ಧ ಲೀಟರಷ್ಟು ಹಾಲನ್ನು ಹಾಕೊತಾ ಇದ್ದೇನೆ, ಸ್ವಲ್ಪ ಕಾಯಿಸಿರುವಂಥದ್ದು. ಸ್ಟವ್ ಮೇಲೆ ಹೈ ಫ್ಲೇಮಲ್ಲಿ ಇಟ್ಬಿಟ್ಟು ಈ ಹಾಲನ್ನು ಕಾಯಿಸಬೇಕು ಕುದಿಯೋ ತನಕ. ಅನಂತರ ನಾವು ಸ್ವಲ್ಪ ಊರಿನ ಕಮ್ಮಿ ಮಾಡ್ಕೋಬೋದು. ಇನ್ನೊಂದು ಏನು ಅಂತಂದರೆ, ನೀವು ಅಟ್ಲೀಸ್ಟ್ ಒಂದು ಸ್ಪೂನಿಂದ ಈ ಥರ ಮಿಕ್ಸ್ ಮಾಡ್ತಾ ಇರಬೇಕು, ಯಾಕಂತಂದರೆ ತಳ ಹಿಡಿಯೋ ಚಾನ್ಸಸ್ ಇರುತ್ತೆ. ಹಾಲು ಉಕ್ಕಿ ಬರಲಿಕ್ಕೆ ಶುರುವಾದಾಗ ಊರಿನ ಕಮ್ಮಿ ಇಟ್ಕೊಳ್ಳೋಣ. ಈಗ ಇದಕ್ಕೆ ನಾನು ಒಂದು 3/4 ಕಪ್ಪಷ್ಟು ಸಕ್ಕರೆನ ಹಾಕೊತಾ ಇದ್ದೇನೆ. ಸಕ್ಕರೆ ನಿಮಗೆ ರುಚಿಗೆ ಎಷ್ಟು ಬೇಕು ನೋಡ್ಕೊಂಡು ಹಾಕ್ಕೊಳ್ಳಿ. ಮಿಕ್ಸ್ ಮಾಡಿಕೊಂಡು ಕಮ್ಮಿ ಉರಿ ಇಟ್ಕೊಂಡು ಇನ್ನೂ ಒಂದು 4-5 ನಿಮಿಷ ನಾವು ಇದನ್ನ ಕುದೀಲಿಕ್ಕೆ ಬಿಡಬೇಕು. ಯಾಕಂತಂದರೆ ಇನ್ನೊಂದು ಚೂರು ಈ ಹಾಲು ದಪ್ಪ ಆಗಬೇಕು. ಹಾಲು ಕುದಿದು ಚೆನ್ನಾಗಿ ದಪ್ಪ ಆಗಿದೆ. ಇವಾಗ ಸ್ಟವನ್ನು ಬಂದ್ ಮಾಡಿಬಿಡ್ಬೋದು. ಹಿಟ್ಟು ನೆನೆದಿದೆ ನೋಡಿ, ಇಷ್ಟು ಸಾಕು.
ಇವಾಗ ನಾವಿದನ್ನ ಚಿಕ್ಕ ಚಿಕ್ಕ ಉಂಡೆ ಮಾಡಿಬಿಟ್ಟು ಪೂರಿ ಥರ ಲಟ್ಟಿಸ್ಕೋಬೇಕಾಗುತ್ತೆ. ತುಂಬ ದೊಡ್ಡ ಉಂಡೆ ಅಲ್ಲ, ಪೂರಿಗೆ ಎಷ್ಟು ದೊಡ್ಡ ಉಂಡೆ ಮಾಡ್ತೀವಿ ಅಷ್ಟೇ ನೋಡಿ ಈ ಥರ. ನೋಡಿ ಒಣ ಹಿಟ್ಟನ್ನು ಒಂಚೂರು ಕೋಟ್ ಮಾಡಿಕೊಂಡು, ಜಾಸ್ತಿ ಅಲ್ಲ ಸ್ವಲ್ಪ ಕೋಟ್ ಮಾಡಿಕೊಂಡು ಇದನ್ನ ನಾವಿವಾಗ ಪೂರಿ ಥರ ಲಟ್ಟಿಸ್ಕೋಬೇಕು. ತುಂಬ ದೊಡ್ಡದಲ್ಲ ನೋಡಿ, ಇಷ್ಟು ಮಾಡಿದರೆ ಸಾಕು, ಈ ಹದಕ್ಕೆ ಬಂದರೆ ಸಾಕು, ಇಷ್ಟೇ. ಈಗ ಸ್ಟವ್ ಮೇಲೆ ಒಂದು ಪ್ಯಾನ್ ಇಟ್ಟು ಎಣ್ಣೆನ ಕಾಯಿಸ್ಕೋಬೇಕು. ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ಎಣ್ಣೆನ ಕಾಯಿಸ್ಕೊಳ್ಳಿ. ಕಾದ ನಂತರ ಈ ಪೂರಿ ಮಾಡಿದ್ವಲ್ವ ಅದನ್ನ ಇದಕ್ಕೆ ಹಾಕೋಬೇಕು. ಹಾಕ್ಕೊಂಡು ಇದನ್ನ ನೀಟಾಗಿ ಕಾಯಿಸ್ಬೇಕು. ಆ್ಯಕ್ಚುಲಾಗಿ ಇದೊಂದು ಸ್ವಲ್ಪ ಜಾಸ್ತಿನೇ ಕಾಯಬೇಕು. ನೋಡಿ ಈ ಥರ ಕ್ರಿಸ್ಪಿ ಇರುತ್ತಲ್ವ, ಕ್ರಿಸ್ಪಿ ಆಗೋ ತನಕ ನಾವು ಕಾಯಿಸ್ಬೇಕು. ನಾರ್ಮಲ್ ಪೂರಿ ಥರ ಮೆತ್ತಗಲ್ಲ, ಈ ಥರ ಕ್ರಿಸ್ಪಿ ಇರುತ್ತಲ್ವ, ಕ್ರಿಸ್ಪಿ ಆಗೋ ತನಕ ನಾವು ಇದನ್ನ ಕಾಯಿಸ್ಬೋದು. ಇವಾಗ ಇದನ್ನ ತೆಗೆದ್ಬಿಡೋಣ. ತೆಗೆದು ಒಂದು ಪಾತ್ರೆಗೆ ಹಾಕಿಬಿಟ್ಟು ತಟ್ಟೆಗೆ ಹಾಕ್ಬಿಟ್ಟಿರ್ತಾ ಇದ್ದೇನೆ. ಎಲ್ಲ ಪೂರಿ ಥರದ ಹೋಳಿಗೆನ ಇದೇ ಥರ ಕಾಯಿಸ್ಕೊಳ್ಳಿ. ಕಾಯಿಸ್ಕೊಳ್ಳುವಾಗ ಜಾಗ್ರತೆ ಏನು ಅಂತಂದರೆ ಊರಿನ ತುಂಬ ಜಾಸ್ತಿ ಇಟ್ಕೋಬಾರ್ದು, ತುಂಬ ಕಮ್ಮಿ ಕೂಡ ಇಟ್ಕೋಬಾರ್ದು. ಮೀಡಿಯಮ್ ಊರಿಯಲ್ಲಿ ಇಟ್ಕೊಂಡು ಈ ಥರ ಕಾಯಿಸ್ಕೋಬೇಕು. ನೋಡಿ ಎರಡೂ ರೆಡಿ ಆಗಿದೆ. ಅಂದರೆ ಕಾಯಿಸಿರುವಂಥ ಹೋಳಿಗೆ ಹಾಗೆಯೇ ಸಿಹಿ ಹಾಲು, ಕಾಯಿ ಮತ್ತು ಹಾಲನ್ನು ಮಿಕ್ಸ್ ರೆಡಿ ಮಾಡ್ಕೊಂಡಿಟ್ಕೊಂಡಿರುವಂಥ ಹಾಲು ಕೂಡ ರೆಡಿಯಾಗಿದೆ. ಇವಾಗ ಇದನ್ನ ಯಾವ ಥರ ನಾವು ಯೂಸ್ ಮಾಡ್ಬೋದು ಅನ್ನೋದನ್ನು ಹೇಳ್ಕೊಡ್ತಾ ಇದ್ದೇನೆ. ಕೆಲವರಿಗೆ ಚೆನ್ನಾಗಿ ಗೊತ್ತು. ಮೊದಲು ಏನು ಮಾಡಬೇಕು ಅಂತಂದರೆ ಒಂದು ತಟ್ಟೆಯಲ್ಲಿ ಈ ಪೂರಿ ಥರದ ಹೋಳಿಗೆನ ಹಾಕಿಬಿಟ್ಟು ರೆಡಿ ಮಾಡಿಟ್ಟಿರುವಂತಹ ಕಾಯಿ ಹಾಲು ಅಥವಾ ಈ ಹಾಲು ಮಿಕ್ಸ್ ಇದೆಯಲ್ವ ಅದನ್ನ ಇದಕ್ಕೆ ನಿಧಾನಕ್ಕೆ ಸುರಿಬೇಕು. ಅಥವಾ ಇನ್ನೇನು ಮಾಡ್ಬೋದು, ನೀವು ಒಂದು ತಟ್ಟೆಗೆ ಹಾಲನ್ನು ಹಾಕಿ ಈ ಪೂರಿನ ಅದರಲ್ಲಿ ಮುಳುಗಿಸಿ ಇಡಬೇಕು. ಅಟ್ಲೀಸ್ಟ್ ಒಂದು ಹಾಲು ಹಾಕಿ ಹಾಗೇ ತಿನ್ನೋದಲ್ಲ, ಅಟ್ಲೀಸ್ಟ್ ಹಾಲು ಹಾಕಿ ಒಂದು 10 ನಿಮಿಷ ಆದರೂ ನಾವು ಇದನ್ನ ಬಿಟ್ಟು ಈ ಹಾಲಲ್ಲಿ ಕಂಪ್ಲೀಟಾಗಿ ಮುಳುಗಿಸಿ ಬಿಟ್ಟು ನಾವು ಆಮೇಲೆ ತಿನ್ನುವಂಥದ್ದು ಎಂಥ ಅದ್ಭುತವಾಗಿರುವಂತಹ ರುಚಿ ಇರುತ್ತೆ ಅಂತಂದರೆ ಆ ಹೋಳಿಗೆ ಅಂದರೆ ಆ ಕ್ರಿಸ್ಪಿ ಇರುತ್ತಲ್ವ ಪೂರಿ ಥರ, ಅದು ಪೂರ್ತಿ ಕ್ರಿಸ್ಪಿನೆಸ್ ಹೋಗಬಾರ್ದು. ಒಂದು ಸ್ವಲ್ಪ ಕ್ರಿಸ್ಪಿ ಇರುವಾಗಲೇ ನಾವು ಹಾಲಿನ ಜೊತೆ ತಿನ್ನಬೇಕು. ಎಷ್ಟು ಟೇಸ್ಟ್, ಎಷ್ಟು ರುಚಿಯಾಗಿರುತ್ತೆ ಅಂತಂದರೆ ನೀವು ಒಂದ್ಸರಿ ಮಾಡಿದರೆ ಮತ್ತೆ ಮಾಡ್ತೀರಾ, ಅಷ್ಟು ಚೆನ್ನಾಗಿರುತ್ತೆ. ಈ ಸರಿಯ ಯುಗಾದಿ ಹಬ್ಬಕ್ಕೆ ಈ ಥರ ಒಂದ್ಸರಿ ಹೋಳಿಗೆನ ಮಾಡಿ ನೋಡಿ, ಖಂಡಿತವಾಗ್ಲೂ ನಿಮಗೆ ತುಂಬಾ ಇಷ್ಟ ಆಗುತ್ತೆ. ಇದು ಕೂಡ ಒಂಥರ ಸಾಂಪ್ರದಾಯಿಕ ರೆಸಿಪಿ ಕೂಡ ಹೌದು. ಇನ್ನೊಂದು ಏನು ಅಂತಂದರೆ ನಾವು ಈ ಸೆಕೆ ಟೈಮಲ್ಲಿ ಕಾಯಿ ಮತ್ತು ಹಾಲು ಹಾಕಿ ಈ ಥರ ಹೋಳಿಗೆ ಮಾಡ್ಕೊಂಡು ತಿಂದರೆ ಅದು ದೇಹಕ್ಕೆ ಕೂಡ ತುಂಬಾ ಒಳ್ಳೆಯದು. ನಮ್ಮ ದೇಹನ ತುಂಬ ತಂಪಾಗಿಡುತ್ತೆ ಈ ಟೈಮಲ್ಲಿ. ಸೊ ಈ ಸೀಸನಿಗೆ ಪರ್ಫೆಕ್ಟ್ ಆಗಿರುವಂಥ ಹೋಳಿಗೆ ಅಂತಲೇ ಹೇಳ್ಬೋದು. ರೆಸಿಪಿ ಇಷ್ಟ ಆದರೆ ಈ ವಿಡಿಯೋನ ಲೈಕ್ ಮಾಡಿ, ಹಾಗೆ ನೀವು ಮಾತ್ರ ನೋಡೋದಲ್ಲ ಬೇರೆಯವರಿಗೆ ಕೂಡ ಶೇರ್ ಮಾಡಿ. ಥ್ಯಾಂಕ್ಸ್ ಎಲ್ರಿಗೂ.